ದಿವ್ಯವಾಣಿ 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 ದಿವ್ಯವಾಣಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, 2014 ಇಸ್ವಿ. ತಂದೆ ತಾಯಿಗಳಿಗೆ ಏನೂ ಗೊತ್ತಿಲ್ಲ. ತನ್ನ ಮಗ ಪ್ರವೀಣ್ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ. ಸಂಜೆ ತನ್ನ ಗೆಳೆಯರ ಜೊತೆಗೂಡಿ ಟ್ರೆಕ್ಕಿಂಗ್ ಅಂತ ಕಾಡಿಗೆ ಹೋದ. ಕತ್ತಲಾಗ್ತಾ ಬಂತು. ತಾನು ಎಲ್ಲಿದ್ದೀನಿ ಅಂತ ಅವನಿಗೆ ಗೊತ್ತಾಗಿಲ್ಲ. ಅಲ್ಲೇ ಉಳ್ಕೊಂಡ. ಮಾರನೇ ದಿನ ಎಲ್ಲ ವಾರ್ತಾ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಭಯಾನಕ ಸತ್ಯವೊಂದು ಎಲ್ಲರನ್ನ ದಂಗಾಗಿಸಿತ್ತು. ಆನೆಯ ತುಳಿತಕ್ಕೆ ಈ ಪ್ರವೀಣ್ ಹತನಾಗಿದ್ದ. ತಾಯಿಯ ರೋದನ ಮುಗಿಲು ಮುಟ್ಟಿತ್ತು. ತಂದೆ ಅಳ್ತಾ ಇದ್ದ. ಇದನ್ನ ನೋಡಿದಂತಹ ಪ್ರತಾಪ್ಸನ್ ವಿಜಯ ಕರ್ನಾಟಕದ ಅಂಕಣದಲ್ಲಿ ಆ ತಂದೆ ತಾಯಿಗಳನ್ನ ಸಂತೈಸೋದಕ್ಕೆ ಒಂದು ಪುಟ್ಟ ನಿದರ್ಶನವನ್ನ ಕೊಟ್ಟಿದ್ದ. ಆ ನಿದರ್ಶನ ಹೀಗಿದೆ. ಯುರೋಪ್ ದೇಶದಿಂದ ಬಂದಂತ ಒಂದು ಮಹಿಳೆ ತನ್ನ ಗಂಡನನ್ನ ಭಾರತ ದೇಶದಲ್ಲಿ ಕಳ್ಕೊಂಡ್ಳು. ಆ ಒಂದು ಹೆಣವನ್ನ ಅಥವಾ ತನ್ನ ಗಂಡನ ಪಾರ್ಥಿವ ಶರೀರವನ್ನ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗುವಷ್ಟು ತ್ರಾಣ, ಹಣ ಆಕೆಯಲ್ಲಿರಲಿಲ್ಲ. ಆದ್ದರಿಂದ ಆ ಒಂದು ಪಾರ್ಥಿವ ಶರೀರವನ್ನ ಭಾರತ ದೇಶದಲ್ಲೇ ಮಣ್ಣು ಮಾಡಿದ್ಲು. ಮಣ್ಣು ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ಅಲ್ಲೊಂದು ಪುಟ್ಟ ಮನೆ ಕಾಣಿಸ್ತು. ಮನೆ ನೋಡಿದ್ದೆ ಆ ಯಜಮಾನನನ್ನ ಕರೆದ್ಲು. ಆ ಯಜಮಾನನ ಕೈಗೆ ಹಣವನ್ನ ಕೊಡ್ತಾ ನುಡಿದ್ಲು. ನಾಳೆಯಿಂದ ಪ್ರತಿದಿನನೂ ನೀನು ನನ್ನ ಗಂಡನ ಆ ಒಂದು ಸಮಾಧಿ ಮೇಲೆ ಹೂವು ಇಡು. ಪ್ರತಿದಿನ ಹೂವು ಇಡು. ಪ್ರತಿ ತಿಂಗಳು ನಾನು ನಿನಗೆ ಹಣವನ್ನ ಕಳಿಸ್ಕೊಡ್ತೀನಿ. ಈ ಕೆಲಸವನ್ನ ನೀವು ಮಾಡು. ನನಗೆ ತೋರಲಾಗದ ಪ್ರೀತಿಯನ್ನ ನೀನು ನನ್ನ ಗಂಡನ ಸಮಾಧಿಗೆ ತೋರಿಸು. ಪ್ರತಿದಿನ ಆ ಯಜಮಾನ ಅದೇ ಕೆಲಸ ಮಾಡ್ಕೊಂಡಿದ್ದ. ವರ್ಷ ಕಳೀತು. ಆ ಮಹಿಳೆ ಮತ್ತೊಮ್ಮೆ ಭಾರತ ದೇಶಕ್ಕೆ ಬಂದಿದ್ಲು. ತನ್ನ ಗಂಡನ ಸಮಾಧಿಗೆ ಆಕೆ ತೆರಳಿದ್ಲು. ಅಲ್ಲಿ ಹೋಗಿ ಸಮಾಧಿಯ ಬಳಿಯಲ್ಲಿ ನೋಡ್ತಾಳೆ. ಆ ಸಮಾಧಿಯ ಮೇಲೆ ಯಾವುದೇ ಹೂವುಗಳಿರಲಿಲ್ಲ. ತುಂಬಾ ಬೇಸರ ಆಯ್ತು ಮಹಿಳೆಗೆ. ಮರಳಿ ಯಾಕೆ ಆ ಮನೆಯ ಬಳಿಗೆ ಬಂದ್ಲು. ಮನೆಯ ಬಳಿಗೆ ಬಂದು ಯಜಮಾನನ ನೋಡಿದ್ದೆ ಆತನ ಕೆನ್ನೆಗೆ ಹೊಡೆದ್ಲು. ಪ್ರತಿ ತಿಂಗಳು ನಾನು ನಿನಗೆ ಹಣ ಕಳಿಸ್ಕೊಡ್ತಾ ಇದ್ದೆ. ಏನ್ ಮಾಡ್ದೆ ನೀನು? ನನ್ನ ಗಂಡನ ಸಮಾಧಿಯ ಮೇಲೆ ಒಂದು ಹೂವನೂ ಕೂಡ ಇಲ್ಲ. ಅದಕ್ಕೆ ಯಜಮಾನ ನೋಡ್ದ. ಒಂದು ವಾರ ನಾನು ಆ ಸಮಾಧಿಯ ಮೇಲೆ ಹೂವುಗಳನ್ನಿಟ್ಟೆ. ಮಾರನೇ ದಿನ ನೋಡಿದಾಗ ಆ ಹೂವುಗಳೆಲ್ಲ ಬಾಡ್ ಹೋಗ್ತಾ ಇದ್ವು. ನನ್ಗದ್ರಲ್ಲಿ ಏನೂ ಅರ್ಥ ಅನಿಸಿಲ್ಲ. ತದನಂತರ ನೀನು ಕಳಿಸಿಕೊಟ್ಟಂತ ಅದೇ ಹಣಕ್ಕೆ ನಾನು ಹೂವು ತಕೊಂಡೆ. ಪಕ್ಕದ ಆಸ್ಪತ್ರೆಗೆ ಆ ಹೂವನ್ನ ತಕೊಂಡೋದೆ. ಅಲ್ಲಿದ್ದಂತಹ ರೋಗಿಗಳಿಗೆ ಆ ಹೂವನ್ನ ಕೊಟ್ಟೆ. ಬೇಗ ಗುಣವಾಗಿ ಅಂತ ಹೇಳಿದೆ. ಈ ಒಂದು ಕಾರ್ಯದಲ್ಲಿ ನನಗೆ ತುಂಬಾ ಆತ್ಮಸಂತೃಪ್ತಿ ಇತ್ತು. ತುಂಬಾ ಸಂತೋಷ ಸಿಕ್ತು. ಯಜಮಾನ ಮೌನವಾಗಿ ಈ ರೀತಿ ನೋಡಿದ. ಆ ಮಹಿಳೆಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ವಾಪಸ್ ಆಕೆ ತನ್ನ ದೇಶಕ್ಕೆ ಹೋದ್ಲು. 1 ತಿಂಗಳು ಹಣ ಬರಲಿಲ್ಲ. ಮಾರನೇ ತಿಂಗಳು, ಅದರ ಮುಂದಿನ ತಿಂಗಳು ಆತನಿಗೆ ಹಣ ಬಂತು. ಆಕೆ ಒಂದು ಪತ್ರವನ್ನು ಕೂಡ ಬರೆದಿದ್ಲು. ನಾನು ನಿನಗೇನು ಮಾಡಕ್ಕೆ ಹೇಳಿದ್ನೋ ಅದರಲ್ಲಿ ನಿಜವಾಗಿಯೂ ಅರ್ಥ ಇಲ್ಲ. ನೀನೇನು ಮಾಡ್ತಾ ಇದೀಯ ಅದನ್ನು ನೀನು ಮುಂದುವರಿಸ್ಕೊಂಡು ಹೋಗು. ದೇವರ ಪ್ರೀತಿ ದಯೆ ಇರೋದಾದ್ರೆ ಅದು ನಿನ್ನ ಮೂಲಕ ರೋಗಿಗಳನ್ನ ತಲುಪಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಲವ್ ಇನ್ ಆಕ್ಷನ್ ಈಸ್ ಮರ್ಸಿ. ಪ್ರೀತಿಯ ಕಾರ್ಯರೂಪ ದಯೆ.
ಈ ದಯೆಗೆ ಹಲವು ಆಯಾಮಗಳಿವೆ. ಈ ದಯೆಯನ್ನ ಅನೇಕ ರೀತಿಯಲ್ಲಿ ನಾವು ಅನುಭವಿಸಿದ್ದೀವಿ. ಆದರೆ ಒಂದು ಸತ್ಯ ನಮಗೆ ಗೊತ್ತಾಗಬೇಕು. ಈ ದಯೆಗೆ ಅಥವಾ ದೈವಿ ದಯೆಗೆ 3 ಮುಖ್ಯವಾದ ಗುಣಗಳಿವೆ. ಮೊದಲನೆಯ ಗುಣ, ಈ ದೈವಿ ದಯೆ ದೇವರ ಪರಮಾಧಿಕಾರ. ಗಾಡ್ಸ್ ಮರ್ಸಿ ಈಸ್ ಸಾವರೆನ್. ರೋಮನರಿಗೆ ಬರೆದಂಥ ಪತ್ರ 9ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಆಲಿಸ್ತೇವೆ. ದೇವರ ದಯೆ ದೊರಕುವುದು ಮಾನವನ ಇಚ್ಛೆಯಿಂದಲ್ಲ, ಅವನ ಪ್ರಯತ್ನದಿಂದಲೂ ಅಲ್ಲ, ಬದಲಾಗಿ ಅದು ದೊರಕುವುದು ದೇವರ ದಯೆಯಿಂದ ಮಾತ್ರ. ವಿ ಡಿಸರ್ವ್ ಅಂಡ್ ವಿ ಗೆಟ್. ಇಟ್ಸ್ ಜಸ್ಟಿಸ್. ವಿ ಡೋಂಟ್ ಡಿಸರ್ವ್, ಸ್ಟಿಲ್ ವಿ ಗೆಟ್. ದಟ್ ಇಸ್ ಮರ್ಸಿ. ಯೋಗ್ಯತೆ ಇದ್ದು ಕೊಡುವಂಥದ್ದು ನ್ಯಾಯ. ಯೋಗ್ಯತೆ ಇಲ್ಲದೆಯೇ ನಮಗೆ ದೊರಕುವಂಥದ್ದು ದೇವರ ದಯೆ. ಬಡವ ಶ್ರೀಮಂತ, ಹಿರಿಯ ಕಿರಿಯ, ಯಾವುದೇ ಭೇದ ಭಾವವಿಲ್ಲದೆ ಸರ್ವರಿಗೂ ಸಮನಾಗಿ ಕರುಣಿಸುವ ದೇವ ತನ್ನ ದಯೆಯನ್ನ ಎಲ್ಲರಿಗೂ ಕೊಡ್ತಾನೆ. ಆದುದರಿಂದಲೇ ಈ ದಯೆ ದೇವರ ಪರಮಾಧಿಕಾರ. ಎರಡನೇದಾಗಿ, ದೈವಿ ದಯೆಗೆ ಯಾವುದೇ ಇತಿಮಿತಿಗಳಿಲ್ಲ. ಗಾಡ್ಸ್ ಮರ್ಸಿ ಈಸ್ ಬೌಂಡ್ಲೆಸ್. ಇಟ್ ಗೋಸ್ ಬಿಯಾಂಡ್ ಆರ್ ಇಮ್ಯಾಜಿನೇಷನ್. ನಮ್ಮ ಜ್ಞಾನವನ್ನ, ಬುದ್ಧಿಯನ್ನ, ವಿವೇಕವನ್ನ ಎಲ್ಲವನ್ನ ಮೀರುವಂಥದ್ದು ದೈವಿ ದಯೆ. ಎಫೆಸದರಿಗೆ ಬರೆದ ಪತ್ರ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಆಲಿಸುವಂತ ಮಾತುಗಳು, ದೇವರ ದಯೆಯಿಂದಲೇ ನೀವು ಜೀವೋದ್ಧಾರ ಹೊಂದಿದ್ದೀರಿ. ಕೀರ್ತನೆ 86 5ನೇ ವಚನದಲ್ಲಿ ನಾವು ಆಲಿಸುವಂಥದ್ದು, ಪ್ರಭು ನೀನು ದಯಾವಂತನು, ಕೃಪಾಪೂರ್ಣನು, ಪ್ರೀತಿಮಯನು. ನಿನ್ನಯ ಆ ದಯೆಗೆ ಯಾವುದೇ ಇತಿಮಿತಿಗಳಿಲ್ಲ. ದೇವರ ದಯೆ ಇತಿಮಿತಿಗಳನ್ನ ಮೀರುವಂಥದ್ದು. ದೈವಿ ದಯೆಯ 3ನೆಯ ಗುಣ, ಈ ದೇವರ ದಯೆ ನಿರಂತರವಾದುದು. ಗಾಡ್ಸ್ ಮರ್ಸಿ ಈಸ್ ಎವರ್ಲಾಸ್ಟಿಂಗ್. ಇಟ್ಸ್ ಕಂಟಿನ್ಯೂಯಸ್. ಕೀರ್ತನೆ 108 17ನೇ ವಚನದಲ್ಲಿ ನಾವು ಆಲಿಸುವಂಥದ್ದು, ಭಯಭಕ್ತಿಯುಳ್ಳವರಿಗೆ ದೇವರ ದಯೆ ಯುಗ ಯುಗಾಂತರಕ್ಕೂ, ಅವರ ಮಕ್ಕಳ ಮಕ್ಕಳಿಗೂ ದೇವರ ದಯೆ ನಿರಂತರವಾದುದು. ಇವು ದೇವರ ದಯೆಯ 3 ಪ್ರಮುಖ ಗುಣಗಳು. ಮೊದಲು, ದೇವರ ದಯೆ ದೇವರ ಪರಮಾಧಿಕಾರ. ಗಾಡ್ಸ್ ಮರ್ಸಿ ಇಸ್ ಸಾವರೆನ್. ಎರಡನೇದು, ದೇವರ ದಯೆಗೆ ಯಾವುದೇ ಇತಿಮಿತಿಗಳಿಲ್ಲ. ಗಾಡ್ಸ್ ಮರ್ಸಿ ಈಸ್ ಬೌಂಡ್ಲೆಸ್. ಮೂರನೇದಾಗಿ, ದೇವರ ದಯೆ ನಿರಂತರವಾದುದು. ಗಾಡ್ಸ್ ಮರ್ಸಿ ಈಸ್ ಎವರ್ಲಾಸ್ಟಿಂಗ್. ದೇವರ ದಯೆಯನ್ನ ಅರ್ಥಕೊಂಡ್ವಿ. ದೇವರ ದಯೆಯನ್ನ ನಾವು ಅರ್ಥಕೊಂಡಿದ್ದಾದ್ರೆ ಆ ದಯೆಗೆ ನಾವು ಯಾವ ರೀತಿ ಬದುಕಬೇಕು ಎಂಬುದನ್ನು ಅರಿತುಕೊಳ್ಳೋಣ. ಮೊದಲನೇದಾಗಿ, ನಮ್ಮ ಬದುಕಿನಲ್ಲಿ ದಯೆಗೆ ಸ್ಥಾನ ಯಾವುದಿದೆ? ದಯಾವಂತನು ನೀನಾದರೆ ವಿಭಿನ್ನ ವ್ಯಕ್ತಿಗಳೊಂದಿಗೆ ನೀನು ಸಹನೆಯಿಂದಿರುವೆ. ನಮ್ಮ ದಿನನಿತ್ಯದ ಮಾತುಗಳಿಂದ ನಾವು ಆಲಿಸುವಂತಹ ಕೆಲವು ಮಾತುಗಳು, ಅಯ್ಯೋ ದೇವ್ರೆ, ಇವನೊಂದಿಗೆ ನಾನು ಬದುಕೋದಿಕ್ಕೆ ಆಗದೇ ಇಲ್ಲ, ನನ್ನ ಅತ್ತೆ ಹತ್ರ ಬದುಕೋದಿಕ್ಕೂ ಆಗೋದಿಲ್ಲ, ಸಾಯೋದಿಕ್ಕೂ ಆಗೋದಿಲ್ಲ, ನನ್ನ ಗಂಡ ಸೈತಾನನ ಇನ್ನೊಂದು ರೂಪ, ಆ ಒಂದು ನನ್ನ ಗೆಳೆಯ ಅಂತ ತಿಳ್ಕೊಂಡಿದ್ದೆ, ಅವನನ್ನು ನಂಬಾರ್ದು, ಬಗಲ್ ಮೇ ದುಶ್ಮನ್ ಅವನು. ಈ ಮಾತುಗಳನ್ನು ನಾವು ಕೇಳಿದ್ದೇವೆ. ದೇವರ ದಯೆ ವಿಭಿನ್ನವಾದ ವ್ಯಕ್ತಿಗಳೊಂದಿಗೆ ಸಹನೆಯಿಂದ ಬದುಕುವಂಥದ್ದು. ದೇವರೇ ಎಲ್ಲರ ಮೇಲೆ ಬೆಳಕನ್ನ, ಮಳೆಯನ್ನ ಕೊಡ್ತಾ ಇರಬೇಕಾದ್ರೆ ಆ ದೇವರ ದಯೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದೆ ಇರೋ ರೀತಿಯಲ್ಲಿ ಇದ್ದದ್ದಾದ್ರೆ, ಆತ್ಮೀಯರೇ, ಸಹನೆಯಿಂದ ಎಲ್ಲ ಜನರೊಂದಿಗೆ ಬದುಕೋಣ. ದೇವರ ದಯೆ ನಿನ್ನಲ್ಲಿರೋದಾದ್ರೆ ನೀನು ವಿಭಿನ್ನ ವ್ಯಕ್ತಿಗಳೊಂದಿಗೆ ಸಹನೆಯಿಂದ ಬದುಕ್ತೀಯ. ಎರಡನೇದಾಗಿ,
ದಯಾವಂತರು ನೀವಾಗಿದ್ದೀರಿ ಅಂತ ಹೇಳಿದ್ರೆ ವೈರಿಗಳನ್ನ ಕ್ಷಮಿಸುವುದು. ಗಾಡ್ ಹೇಟ್ಸ್ ಸಿನ್ ಬಟ್ ಲವ್ಸ್ ಸಿನ್ನರ್ಸ್. ದೇವರು ಪಾಪಿಗಳನ್ನ ದ್ವೇಷಿಸುವುದಿಲ್ಲ, ಪಾಪವನ್ನ ದ್ವೇಷಿಸ್ತಾರೆ. ಅಥವಾ ದೇವರು ಪಾಪಿಗಳನ್ನ ಪ್ರೀತಿಸ್ತಾರೆ, ಪಾಪವನ್ನ ದ್ವೇಷಿಸ್ತಾರೆ. ಕೊಲಸ್ಸೆಯವರಿಗೆ ಬರೆದಂತ ಪತ್ರ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಆಲಿಸುವಂತ ಮಾತುಗಳು: ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಪ್ರಭು ಯೇಸು ನಮ್ಮನ್ನು ಕ್ಷಮಿಸಿದಂತೆ ನೀವು ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸಿರಿ. 3ನೇದಾಗಿ ದಯಾವಂತರು ನೀವಾಗಿದ್ದೀರಂತ ಹೇಳಿದ್ರೆ ನೊಂದವರಿಗೆ ಸಾಂತ್ವನವಾಗೋದು. ದಿನದಿಂದ ದಿನಕ್ಕೆ ನಮ್ಮ ಪ್ರಪಂಚ ಸಣ್ಣದಾಗ್ತಾ ಇದೆ. ನಾನು, ನನ್ನದು, ನನ್ನ ಮನೆ, ನನ್ನ ಮಕ್ಕಳು, ಇಷ್ಟಕ್ಕೆ ನಮ್ಮ ಬದುಕು ಸೀಮಿತವಾಗ್ತಾ ಇದೆ. ಇತರರ ಆಕ್ರಂದನ ನಮಗೆ ಕೇಳ್ತಾ ಇಲ್ಲ, ಇತರರ ದುಃಖ ನಮಗೆ ಅನುಭವಕ್ಕೆ ಸಿಗ್ತಾನೇ ಇಲ್ಲ. ದೇವರ ದಯೆ ಎಂದರೆ ಕಾರ್ಯದಲ್ಲಿರುವಂತಹ ಪ್ರೀತಿ. ಮರ್ಸಿ ಮೀನ್ಸ್ ಲವ್ ಇನ್ ಆಕ್ಷನ್. ಜ್ಞಾನೋಕ್ತಿ 3ನೇ ಅಧ್ಯಾಯ 27ನೇ ವಚನ: ನೊಂದವರಿಗೆ ನೆರವಾಗು, ಸಹಾಯವಾಗಬೇಕೆಂದು ಕೇಳ್ಕೊಂಡು ಬಂದಾಗ ಅವರನ್ನ ದೂರ ಮಾಡಬೇಡ. ದೇವರ ದಯೆ ನಿನ್ನಲ್ಲಿದ್ರೆ ಕಷ್ಟದಲ್ಲಿರುವವರಿಗೆ ನೀನು ಸ್ಪಂದಿಸ್ತೀಯ, ಅವರನ್ನ ಪ್ರೀತಿಸ್ತೀಯ, ಅವರ ನೋವಿನಲ್ಲಿ ನೆರವಾಗ್ತೀಯ. 4ನೇದಾಗಿ ದಯಾವಂತರು ನೀವಾಗಿದ್ದೀರಂತ ಹೇಳಿದ್ರೆ ಪ್ರೀತಿಯನ್ನ ಅನುಭವಿಸಿ ಪ್ರೀತಿಯನ್ನ ನೀಡ್ತೀರ. ಈ ಪ್ರೀತಿಗೆ 3 ಗುಣಗಳಿವೆ. ಈ ಪ್ರೀತಿಯಲ್ಲಿ ಸೇವೆಯ ಯಾಗ ಇದೆ. ನಾನು ಬಂದಿರುವುದು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಬದಲಾಗಿ ಸೇವೆ ಮಾಡುವುದಕ್ಕಾಗಿ. ಇದೇ ಪ್ರೀತಿಯಲ್ಲಿ ತ್ಯಾಗದ ಸಿಂಚನ ಇದೆ. ತನ್ನ ಗೆಳೆಯನಿಗಾಗಿ ಪ್ರಾಣ ಕೊಡುವುದಕ್ಕಿಂತ ಮಿಗಿಲಾದ ಪ್ರೀತಿ ಇನ್ನೊಂದಿಲ್ಲ ಎಂದ ಪ್ರಭು ಯೇಸು ಕ್ರಿಸ್ತರು ತನ್ನ 2 ಕರಗಳನ್ನು ಚಾಚಿ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದ್ರು. ಪ್ರೀತಿಯಲ್ಲಿ ತ್ಯಾಗದ ಸಿಂಚನ ಇದೆ. 3ನೇದಾಗಿ ಇದೇ ಪ್ರೀತಿಯಲ್ಲಿ ಸೇವೆನೂ ಕೂಡ ಅಡಗಿದೆ. ಸೇವೆಯಲ್ಲಿಯೇ ಪ್ರೀತಿಯನ್ನ ಕಂಡು ಆ ಸೇವೆಯ ಮೂಲಕವೇ ಇತರರಿಗೆ ನೆರವಾಗಿ ಅವರ ಬದುಕನ್ನು ಸುಸಂಪನ್ನಗೊಳಿಸೋದ್ರಲ್ಲಿ ನಮ್ಮ ಪ್ರೀತಿ ದಿನದಿಂದ ದಿನಕ್ಕೆ ಮುಂದೆ ಸಾಗಬೇಕು. ದಯಾವಂತರಾಗಿರುವುದಂದ್ರೆ ದೇವರ ಪ್ರೀತಿಯನ್ನು ಅನುಭವಿಸಿ ಪ್ರೀತಿಯನ್ನು ನೀಡೋದು. ಆತ್ಮೀಯ ಸಹೋದರ ಸಹೋದರಿಯರೇ, ದಯೆಯ ಬಗ್ಗೆ ಆಲಿಸಿದ್ವು. ದೇವರ ದಯೆ ಏನಂತ ತಿಳ್ಕೊಂಡ್ವಿ. ನಾವು ದಯಾವಂತರಾಗಿರೋದಾದ್ರೆ ಮೊದಲನೇದಾಗಿ ವಿಭಿನ್ನ ವಿಚಿತ್ರ ವ್ಯಕ್ತಿಗಳೊಂದಿಗೆ ನಾವು ಸಹನೆಯಿಂದ ಇರಬೇಕು. 2ನೇದಾಗಿ ದಯಾವಂತರಾಗಿದ್ದರ ಅಂದರೆ ವೈರಿಗಳನ್ನು ಪ್ರೀತಿಸಿ ಕ್ಷಮಿಸಬೇಕು. 3ನೇದಾಗಿ ದಯಾವಂತರು ನೀವಾಗಿದ್ದೀರಿ ಅಂದರೆ ನೊಂದವರಿಗೆ ಸಾಂತ್ವನ ಆಗಬೇಕು. 4ನೇದು ದಯಾವಂತರು ನೀವಾಗಿದ್ದೀರಿ ಅಂತ ಹೇಳಿದ್ರೆ ದೇವರ ಪ್ರೀತಿಯನ್ನು ಅನುಭವಿಸಿ ಅದೇ ಪ್ರೀತಿಯನ್ನು ಇತರರಿಗೆ ನೀಡಬೇಕು. ಒಂದಂತೂ ಸತ್ಯ, ಪ್ರಸ್ತುತ ಜಗದ್ಗುರುಗಳಾಗಿರುವ ಫ್ರಾನ್ಸಿಸ್ ಅವರು ನುಡಿಯುವಂಥ ಮಾತುಗಳು: ಈ ಒಂದು ಭೂಮಿಯಲ್ಲಿ ಒಂದು ಪರಿಪೂರ್ಣ ಕುಟುಂಬ ಇಲ್ಲ, ಈ ಒಂದು ಭೂಮಿಯಲ್ಲಿ ಪರಿಪೂರ್ಣ ತಂದೆ ಇಲ್ಲ, ಪರಿಪೂರ್ಣ ತಾಯಿ ಇಲ್ಲ, ಪರಿಪೂರ್ಣ ಗಂಡ ಹೆಂಡತಿ ಇಲ್ವೇ ಇಲ್ಲ, ಪರಿಪೂರ್ಣ ಮಕ್ಕಳಿಲ್ಲ. ನಾವು ಪರಸ್ಪರ ಬೇಸರಗೊಳ್ಳದೆ ದಯೆ, ಕ್ಷಮೆ ಈ ಪ್ರಪಂಚದಲ್ಲಿ ನೆಲೆಸಬೇಕಾದ್ರೆ ಪರಿಪೂರ್ಣತೆ ಇಲ್ಲದವರ ಜೊತೆಗೆ ದೇವರ ದಯೆಯಲ್ಲಿ ಪ್ರೀತಿಯಲ್ಲಿ ಬಾಳಬೇಕು. ಆ ದಯೆ, ಪ್ರೀತಿ ನಮ್ಮ ಹೃದಯಗಳಲ್ಲಿ, ನಮ್ಮ ಮನಸ್ಸುಗಳಲ್ಲಿ ತುಂಬಿ ನಲಿದಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಆ ದೇವರಲ್ಲಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿಮ್ಮ ದಯೆ ಅಪರಿಮಿತವಾದುದು. ನಮ್ಮೆಲ್ಲರನ್ನ ನೀವು ಪ್ರೀತಿಸುತ್ತೀರಿ. ನಿಮ್ಮ ದಯೆಯ ಅನುಭವ ನಮಗಿದೆ. ಅದೇ ದಯೆಯನ್ನು ಅನುಭವಿಸಿ ಆ ದಯೆಯನ್ನು ಇತರರಿಗೆ ನೀಡಲು ಬೇಕಾದ ಶಕ್ತಿಯನ್ನು, ವರಪ್ರಸಾದವನ್ನು ನಮಗಿಂದು ಕರುಣಿಸಿರಿ. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.